ಅಲ್ಲ, ನಾನು ಬಹುಶಃ ಯಾಕೆಂತ ಹೇಳಿದರೆ, ಈ ಜನ ಹೇಗೆ ಜನರನ್ನು ಇವರು ಹೇಗೆ ಮೋಸ ಮಾಡ್ತಾರೆ ಅಂತ ಹೇಳಿ ನಾನು ಅದನ್ನು ಮಾತಾಡೋ ಸಂದರ್ಭದಲ್ಲಿ ಬಿಂಬಿಸಲಿಕ್ಕೆ ಪ್ರಯತ್ನ ಪಟ್ಟೆ. ಯಾಕೆಂತ ಹೇಳಿದರೆ, ಅವತ್ತೊಂದು 5 ವರ್ಷ 8ನೇ ಪರಿಚಯ ಸೇರಿಸ್ತೇವೆ, 8th ಶೆಡ್ಯೂಲ್ಗೆ ಸೇರಿಸ್ತೇವೆ ಅಂತೇಳಿ ಚೀಫ್ ಮಿನಿಸ್ಟರ್ ಮಾತಾಡೋದು. ಕೊರೋನಾಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಇವರು ಕೊರೋನಾದ ಬಿಟ್ಟು ತುಳು ಭಾಷೆ 8ನೇ ಪರಿಚಯ ಸೇರಿಸಿ ಅಂತ ಇಲ್ಲೇ ಶಾಸಕರು ಹೇಳ್ತಾರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು. ಅದನಂತರ ಸುದ್ದಿಲ್ಲ. ಇದು ಆಗೋದಿಲ್ಲ ಅಂತ ಹೇಳುವಾಗ ನಮ್ಮದೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಯಾರು? ನಮ್ಮ ಜಿಲ್ಲೆಯವರು. ಲಾಸ್ಟಿಗೆ ಚುನಾವಣೆ ಹತ್ತಿರ ಬರುವಾಗ ಇನ್ನು ಇದರಿಂದ ಹೋಗಿ ಜನ ಕೇಳ್ತಾರಲ್ಲ, ಅದಕ್ಕೊಂದು ತುಳು ಭಾಗ 2ನೇ ದರ್ಜೆ ಭಾಷೆ ಮಾಡಬಹುದಾ ಅಂತಲ್ಲ ಅಧ್ಯಯನ ಸಮಿತಿ. ಅದಕ್ಕೆ ನಾನು ಏನು ಅಧ್ಯಯನ ಸಮಿತಿ ಮಾಡ್ತೀರಿ? ಲಿಪಿ ಇಲ್ಲದಂಥ ಅವತ್ತಿನ ಕಾಲದಲ್ಲಿ ಮತ್ತು ಭಾಷೆಗೆ ಒಂದು ಬೇರೆ ಕನ್ನಡ ಮತ್ತು ಇಂಗ್ಲೀಷೆಲ್ಲ ಲಿಪಿ ಇತ್ತು. ನಮಗೆ ಕನ್ನಡಕ್ಕೆ ನಮ್ಮ ಕಿಟ್ಟಲ್ ಅವರು ಜರ್ಮನಿಯಿಂದ ಬಂದು ಫಸ್ಟ್ ಪೇಪರೆಲ್ಲ ಅವತ್ತು ಸ್ಟಾರ್ಟ್ ಮಾಡಿದ್ದಾರೆ. ತುಳು ಭಾಷೆಗೆ, ಬ್ಯಾರಿ ಭಾಷೆಗೆ, ಕೊಂಕಣಿ ಲಿಪಿ ಇಲ್ಲ ಇದರಲ್ಲಿ. ಅದು ನಾನು ಹೇಳಿದವರು, ಇದು ಲಿಪಿ ಇಲ್ಲದಂಥ ಭಾಷೆ ಅವತ್ತಿನ ಕಾಲದಲ್ಲಿ. ಮತ್ತೆ ಈಗ ಲಿಪಿ ಆಯಿತು ಅವತ್ತಿಂದಲೇ. ಹೌದು, ದೈವ ನೋಡಿ, ದೈವ ನಾವು ಬಹುಶಃ ನಮ್ಮ ಕಾರ್ಯಕ್ರಮಕ್ಕೆ ಹೋದಾಗ ದೈವ ನುಡಿ ಕೊಡ್ತದೆ, ನನಗೆ ಜಾತಿ ಮುಖ್ಯ ಅಲ್ಲ, ಎಂಕ ನೀತಿ ಮುಖ್ಯ. ಆಗ ನಮ್ಗೆ ಹೇಳ್ತದೆ, ಎಂಕ ಜಾತಿ ಮುಖ್ಯ ಎಂಕ ನೀತಿ ಮುಖ್ಯ ಅಂತ ಹಲವಾರು ನುಡಿಗಳು ಬಾಲ ಒಂದು ನ್ಯಾಯಯುತವಾದ ನುಡಿಗಳು ಕೊಡುವಂಥದ್ದು. ಇದನ್ನು ನಾನು ಹೇಳಿದೆ. ನಮ್ಮ ಭಾಷೆಗೆ ಇತಿಹಾಸ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ದೈವ ಮಾತಾಡುವಂಥ ಇವತ್ತು ಭಾಷೆಗಳು ಮತ್ತು ಅದಕ್ಕೆ ಲಿಪಿ ಇದೆ. ಈಗ ಎಕ್ಸಾಮ್ ಬರೀತಾ ಇದ್ದಾರೆ, ಸಾಹಿತ್ಯ ಇದೆ ಅಂತೇಳಿ. ಆಗ ಅವ್ರಿಗೆ ಬಹುಶಃ ಈ ಜಿಲ್ಲೆಯ ಸಂಸ್ಕೃತಿ ಮತ್ತು ಅದು ಬಹುಶಃ ನೋಡಿ, ಅವ್ರು ನನಗೆ ಗೊತ್ತಿಲ್ಲ ಅದು ಉದ್ದೇಶಪೂರ್ವಕ ಹೇಳಿದಾರ ಅಥವಾ ಅದನ್ನು ಇದಾಗಿ ಲೈಟಾಗಿ ತೆಕ್ಕೊಂಡು ಹೇಳಿದಾರಂತೇಳಿ. ಇದಕ್ಕೆ ಯಾವ ಅರ್ಥದಲ್ಲಿ ಅವರು ಹೇಳಿದಾರಂತೆ ಮತ್ತು ಹೇಳಿದ್ದು ನೀವೆಲ್ಲ ಮೀಡಿಯಾದಲ್ಲಿ ನೋಡಿದ್ದೇವೆ.